ಗುರು ಮಾತಾಡುದು ಫೋನಾಗ ನಿನ್ನಡ ಬಂದಿತ್ತೆ ಇಡೇಟೋರ ತಿಕ್ಕು ಎಂದು ಒಕ್ಕ ನೆನಪಿದ್ದೆ ಪಿಕ್ಚರ್ ಆಯ್ತು ಹೌದಾ ನಿಮ್ಮ ಸಾಧಿನ ಮಾತ ಎರಡಲ್ಲ ಬಾಧ್ಯ ಅಲ್ಲಿ ಸ್ಟವ್ ಮಾತ್ರ ಕುಲೆ ತಪ್ಪು ನಿನ್ನ ಅರ್ಧಿಗೆ ಮಾತಿರುವ ಪುರುಷತ್ ಉಂಡೆ ಅರಮನೆಗೆ ಹೋದನಾಗ ಯಾವ್ದು ಕನಮನಟ್ಲ ಎನ್ನಿದ್ದೀಜಿ ತುಂಬೆರ ಅವನರಾತ ದುಂಡದ ಬುದೆ ವ್ಯಕ್ತಿಯನ್ನು ತರಕ ಪಜಿದಿಯರು ಪ್ರಯತ್ನ ಮಾಡ್ತಾರೆ ಯಾರು ಕುರ್ಚಿ ನನ್ನ ತುಂಬಾ ಬುದೆ ಬ್ರಹ್ಮ ಕಲಸದ ಉಸ್ತುವಾರಿ ದಿಕ್ಕು ಮಗ ಜವಾಬ್ದಾರಿಯ ಅಪ್ಪಾಜಿ ಎಂಟು ಬರ್ಲಿ ಅಂತ ಅದಕ್ಕೆ ಜವಾಬ್ದಾರಿ ಅರ್ನ ಪರವಾದ ಅರೆಗೆ ಪ್ರಾಯ ನಡೆದಾರೆ ಅಂಚ ಪುರುಷತ್ ಆಯ್ತು ಬರಿಯಾರೆ ಅನ್ನದುಲ ದೇವರುಳ್ಳೇರು ಬಂದ್ಬಿಡಿನಕ್ಕೆ ಅನಿರೀಕ್ಷಿತವಾದ ಇದಕ್ಕೆ ಈ ಭಕ್ತ ಎಂಕ ದಿಕ್ಕ್ಯ ಅಂದದೆ ದೈ ಬೇಜಾರು ದೈ ಯೋಚನೆ ಮಾಡ್ಬಿಡಿ ದಾದಾಂಡ ಸೌಭಾಗ್ಯ
ಸನಿಹ ಬರಲು ಮೋಗವಾದಿ ಸನಿಗ ಬರಲು ಮೋಗವಾದಿಲ್ಲ ನೋಡಿ ಎನ್ನುವುದೇನು ಜನಕ್ಕೆ ಇದನ್ನು ಒಪ್ಪಲಾರದು ಎನ್ನುವುದೇನು ಜನಕ ಇದನ್ನು ಒಪ್ಪಲಾರದು ಜನ್ಮ ಜನ್ಮದಲ್ಲಿ ನೀನೇ ನನಗೆ ಪ್ರೀತನು ಜನ್ಮದಲ್ಲಿ ನೀನೇ ನನಗೆ ಪ್ರೀತನು ನನಗೆ ಪ್ರೀತನು ఇంత సంతోషాన్ని ಬೇಜಾರ್ ಪೂರ ಪೋಂಡು ಇನ್ನೊಂದು ಶಾಂತರಾಜ ನಾನು ದೇವಸ್ಥಾನಕ್ಕೆ ಹೋದ ಬರ್ಪುರ ಸಾಧಿತ್ತು ಸಾಧ್ಯತೆಗೂ ತಿಕ್ಕೇರಿ ನಾನು ನಿನ್ನಡಿಗೆ ಏನು ಗುರುಮಠ ಅರಮನೆ ಸೇರಿಬೇಕ ತಾಯಿಗೆ ನನ್ನ ನೆನಪಾಯ್ಸಿ ಷಷ್ಠಿ ದೇವರ ಕೆಲಸ ಏಕಾದಶಿ ಉಪವಾಸ ಅವತ್ತು ಮಲ್ಕೋರ ಎప్పుడు ಆರಾಮಲ್ಲಿ ಇರ್ತದೆ ಹೃದಯ ಪೋತು ಜತ್ತದ ದೇವರ ಧ್ಯಾನ ಮಾಡ್ಕೊಂಡು ಏರೆಲ್ಲ ತೆಕ್ಕಲ ಮಜಾನೆ ಪಂಚಮಿ ಪಂಚಮಿ ಕುಲ ತಪ್ಪು ಮುಟ್ಟಿನ ಜೋರು ದಿನಾಲಯ ಮದ್ದು ಬರೋದಿಲ್ಲ ಅಮ್ಯಾಪು ಜಿಂಚನೆ ಅಂದ ఆయన ತೆಗೆ ಬರ್ತಿರು ಬಚ್ಚಿದ ದಾಲಜ್ಜಿ ಮರ ಆತ ಜುಪ್ಪು ತಿನ್ನ ಮಸಾಲೆ ಕಲೆಕ ತಾಯಿಗೆ ಚಾಯೆ ಅರಮನೆಯಲ್ಲಿ ಸೇರಿಬೇಕು ಏನೇ ಅನಂತವಾಡು ಇಂಕ ಈ ದೋಚಿರು ಮತ್ತೆ ದುಬಾರಿ ಬಾಂಬ ಏನೇನು ದುಡ್ಡಲ್ಲ ಯಾನೇ ದೋಚಿಲ್ಲ ಅಗಲ ಯಾನೆ ಮನೆ ಎದುರು ತಿಕ್ಕಲು ಎಲ್ಲ ಬಿಜೋಡು ಅಯ್ಯೋ ನಿನ್ನ ಸೇರ್ಸವಂತ ಹೋಗಲ್ಲ ಅಂಚತ್ತು ಏನೇನು ದುಡ್ಡಲ್ಲ ತಾಯಿಗೆ ಚಾವನೊಂದು ಬಡವು ಪೊಡ್ಚಿ ಬಾಜರ ಪೊಡ್ಚಿ ಏರಡ ಪಾತಿರುಲ್ಲ ಮನಸ್ಸಿಚ್ಚಿ ತಾಯಿ ಬಳ್ಳಿ ನಿನ್ನನೇ ನೆನಪು ಬಂಡಲ್ಲ ಇಚ್ಚದು ಒಳಸು ಪಂಡ ಬಂಡಲ್ಲ ನಿನ್ನ ಮನೆ ನುಪ್ಪುಡ್ಲ ಯಾನೆ ಅಂತೆ ದಾದ ಇದನ್ನ ಗೆಲೆಜ್ಜಿಯ ನೀರು ಕೆಲ್ದಡ ಪಂಡ ಕುಕ್ಕಿಲ್ದ ನೀರಲ್ಲ ದಾಯ ಸಹ ಉಪ್ಪಿಲ್ಲಾಗಿರುತ್ತೆ ಪ್ರತಿಬಿಂಬ ನೀರಿಡಿ ಎನ್ನ ಪ್ರತಿಬಿಂಬ ನುಪ್ಪುದ ಪರೆಯಲಿಡಿ ಎನ್ನ ಪ್ರತಿಬಿಂಬ ಬಾನೋದು ಎಂದ ಚಂದ್ರ ಮೋಡಿ ಎಲ್ಲ ಶಾಂತರಾಜ ಇದೆ ಮಾತ ಮೇಲೆ ಈ ಜನ ತೋಟದ ಮಾತಿಡ್ಲ ಮಾತೆಟ್ ಬಂದಿದ್ದೆ ಮಾತಿರ್ಲ ಆತ ಅರ್ಥದ ಕೇಂದ್ರಕ್ಕೆ ಸರಿ ಹೊಡುದು ನಾನೇ ಮಾತ ಬೇರೆ ತೋಚಿಲ್ಲ ಮಾತ ಮೇಲೆ ತೋಟದ ಬಾರಿ ಬಾಂಬ ಅಂಚ ನಿನ್ನನೆ ನೆನಪುಡುಕುಲ್ ಅರವಟ್ಟಿದ್ದೆ ಮನಸ್ಸಿಗೆ ಬೇಜಾರಾಡಿ ದೇವರಿಗೆ ಪ್ರಾರ್ಥನೆ ಮಾಡ್ತೊಂಡೆ ಎಂಕ್ ಗೊತ್ತುಚ್ಚಿ ದೇವರೇ ಎನ್ನ ಮೋಕಿದ ಶಾಂತರಾಜನ ಕಣ್ಣೆದುರು ತೋಜಾಲ ಅನ್ಕೊಂಡೆ ದೇವರ ಅನುಗ್ರಹ ಮಾಡ್ತೀನಿ ಅಪ್ಪಗನೆ ಕಣ್ಣೆದುರು ಇಲ್ಲ ನೆನೆದವರು ಮನದಲ್ಲಿ ನೆನೆದಾರು ಬಳ್ಳದಲ್ಲಿ ರಡ್ಡ ಕುಟುಂಬ ಒಂದಾದಾಗ ಒಂಜಿ ಕುಟುಂಬ ಧರ್ಮ ಸಾಧಿಗೆ ಬರ್ಪುಳ ಕುಟುಂಬ ಅವು ಅವು ಎಬ್ಬಳ ತಪ್ಪು ಕುಟುಂಬದ ನಾಲ ಹತ್ತಿರ ಕುಟುಂಬಕ್ಕೆ ಆಯ್ತ ಅಂತ ಬಾತೇರು ಸರಿ ಬಾತೇರು ಜನ ಸರಿ ಮಲ್ಪರ ಒಂದಿಗಳಿಗೆ ಬಾಯಿ ಮುಚ್ಚಿದ ಪುಲ್ವಾನ ನನ್ನ ನಮ್ಮ ಸಂಬಂಧನ ಹೆಚ್ಚು ಜನರದು ಕಾಪರ ಸಾಧ್ಯ ಜನರದಲ್ಲ ಮದುವೆ ಬೇಗ ಈ ಸಂಬಂಧ ಮದುವೆ ಮದುವೆ ಒಂದು ಅವರು ಗುರುಮಟ್ಟ ತೀರ್ಮಾನ ಕಾವುಲೆ ಅಪ್ಪಗನೆ ಪಾಂಚ್ ಪಂಚಮಿ ಷಷ್ಠಿ ಸಪ್ತಮಿ ನವಮಿ ಹೆಚ್ಚಿನ
ಎಂದಿನ ಬರ್ತಾರೆ ಈಗಿನ ಚಂದ್ರ ತುಂಬಲೆ ಕಾಲ್ಪ ಇದಿನ ಲೆಕ್ಕ ಆಲ್ತು ಇದ ಅಮ್ಮೆರಡು ವಿಚಾರ ಬಂತಿச்சு ಅಮ್ಮೆರಡು ഞാൻ ವಿಚಾರ ಪಂಡಿತ ಬುಕ್ಕ ಮದುವೆ ಆಪೆ ಅಮ್ಮೆರ ಒಪ್ಪಿರಿ ಸುರುಕ ಅಮ್ಮೆರಡ ಪಡ್ತಿರ್ತದೆ ಆದ್ರೆ ಈಗಂತ ನೀನು ಅಷ್ಟು ತೋರ್ತಿ ಅಂಚಲಾಯ ಮಾತಿನ್ನು ಹಾಗೆ ಮರಳಿ ಪಟ್ಟತ್ತ ಯಾನು ಒಂಜಿ ಬಪ್ಪೆ ಈ ಸಂಬಂಧವನ್ನು ನಾನು ಹೆಚ್ಚಿಗೆ ದಿನ ತಗೊಂಡು ಬರ್ಚಿ ಗಟ್ಟು ಕುಟುಂಬ ಒಂಜಾವಡು ಮೊತ್ತಾಡು ನಮ್ಮ ಮದುವೆ ಅವಳು ನಿನ್ನ ಅಮ್ಮೆಲ್ಲ ಒಪ್ಪಡು ಎನ್ನ ಅಮ್ಮಲ ಒಪ್ಪಡು ಒಪ್ಪಿಸೋಡು ನಮ್ಮ ಅಂದ ಬ್ರಹ್ಮಕಲಸ ಮುಖ್ಯಂದ ಮಾತ್ರ ಆಪುಜಿ ಅದು ಮುಗಿದ ಬೇರೆ ಈಗಂತ ಆತನತ್ತ ಬ್ರಹ್ಮಕಲಸ ಆಯ್ನ ಬೆಳಿಗ್ಗೆ ಎನ್ನ ನಿನ್ನ ಮದುವೆ ಈ ವಿಶ್ವಾಸದಿಕ್ಕೆ ಬರೆಯರೆ ನಮರ ಪ್ರೇಮ ಲೋಕಡು ವಿಹಾರ ಪ್ರೇಮ ಲೋಕ ಯೇಸು ಜನುಮದಲ್ಲಿ ಗಳಿಸಿದಂತ ಪುಣ್ಯವೋ ಯೇಸು ಜನುಮದಲ್ಲಿ ಗಳಿಸಿದಂತ ಪುಣ್ಯವೋ ದೋಷರಹಿತ ಏಕ ಭಾವ ಎನ್ನ ಭಾಗ್ಯವೋ ದೋಷರಹಿತ ಏಕ ಭಾವ ದೋಷರಹಿತ ಏಕ ಭಾವ ಎನ್ನ ಭಾಗ್ಯವೋ ಇಂಥ ಪುಣ್ಯವೋ ಎಲ್ಲ ಭಾಗ್ಯವೋ ಎಂಥ ಪುಣ್ಯವೋ ಲಲನೆ ನಿನ್ನ ತೊರೆದು ನಾನು ಬಾಳಲಾಪಿನೆ ಏನೇ ಬರಲಿ ಸೊಗವರಿರಲಿ ನಮ್ಮ ಬಾಳಲಿ ಏನೇ ಬರಲಿ ಸೊಗವರಿರಲಿ ನಮ್ಮ ಬಾಳಲಿ ನಾನೇ ನಿಮ್ಮ ನೆರಳದಾಗಿ ಇರುವೆ ಮುಂದಿನಿ ನಾನೇ ನಿಮ್ಮ ನೆರಳದಾಗಿ ಇರುವೆ ಮುಂದಿನಿ ನಮ್ಮ ಬಾಳಲಿ ಇರುವೆ ಮುಂದಿನಿ ನಮ್ಮ ಬಾಳಲಿ ಆಸೆ ದಿಂಜಿಸುವೆನು ಮನುಜನಿಗೆ ನಿನ್ನ ಆಸೆ ದಿಂಜಿಸುವೆನು ಮನುಜನಿಗೆ ಮುನ್ನ ಜೀವನದಲ್ಲಿ ಬೇಡುವೆ ಮುದ್ದದಾರಿಗೆ ಮುನ್ನ ಜೀವನದಲ್ಲಿ ಬೇಡುವೆ ಮುದ್ದದಾರಿಗೆ ಧನ್ಯವಾದಕ್ಕೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋದು ಬರ್ತೀನಲ್ಲ ಅಮರ್ ಬೈತಿರ ಕಾಯಿ ಕಾಮುಕಿ ಆಮೇಲೆ ಅವೇನು ಗೊತ್ತಾಯ್ತಾ ಏನೇ ಈರ ಬಲಿನ ಮಗಿ 60 ಶಾಂತರಾಜ ತರವತ್ತಿನ ಏರ್ದೆ ಈರ ಬಲಿ ಏರ್ ಬಲಿ ಅದು ಸೈತಾನ ಅದು ಅಯ್ಯೋ ಅವು ಸಂಬಂಧ ಏಪಲ ಕಾಡಿದ ಹೊಂತದ ನಿಕ್ಕು ಆಯನಟಿ ಕೂಡ ತಿರ್ಗುಣೈ ಆರ ಮಗಿ ಆ ಉಪ್ಪಡು ಆ ಏನ ಮಗೇನ ಎನ್ನ ವಿರೋಧ್ಯ ನೀಕ್ ಏಪೋದತ್ತಿ ಬಂತೆ ನಂಕ ಧರ್ಮಜ ಹೊಡ್ಲೆ ನಂಕ ಸರಿ ಇಜ್ಜಿ ಇಂದು ಬಂತರ ಬಕ್ಕ ನಾನು ಆರ್ದಾದ ಮಾಡ್ತೇನೆ ಏಯ ಈರ 60 ಏಯ್ ಏರ್ ಮೇಲೆ ನಿನ್ನ ಮಾವು ಜಾಗ್ರತೆ ಅಂತ ಬಾತೀರಿ ಇನಿ ಕಡೆ ಇತ್ತೆ ಒಂದು ಗುರುಮಠ ಒಟ್ಟು ತಿನ್ನಕ್ಲಿತ್ತು ಗುರುಮಠ ಒಟ್ಟಿಗೆ ಒಪ್ಪಲಿ ಅನ್ನ ಸಾಧ್ಯ ಬೀದಿ ಜಾಗ್ರತೆ ಈ ಇನ್ನ ಕಡೆಗೆ ಬರೋಡು ಆನಂಚಿಗೆ ಬೋಡು ಇನಿ ಅನ್ನ ತೀನಿ ಕನ್ನಡಿ ನಾನ್ನೂರ ಈ ಕನ್ನಡ ತೀ ಅನ್ನಾಟ ದಾದ ಮಲ್ಪೆ ನೀಗ ಮಣಿಯಾರ ನಿಕ್ಕೆ ಬೇತೆ ಬಂದು ಎಲ್ಲ ದಿಕ್ಕಿಗೆ ಎನ್ನ ಕುಡೊಂಜಿ ಮಾಡೆ ತೂತು ಜಮ ಕೈ ಇದು ಸಂಬಂಧ ಉಂಟು ಏಪನೆ ಕಡಿದು ಗೊತ್ತು ಮತ್ತೆ ಈ ಪಾತ್ ಬಾಯ್ಡು ಪಾತೆರಡು ಆಗ್ತದೆ ಕೈ ಕುಡಿದು ಬೋಪುಜು ಈರ್ನ ಮಗಲಿನ ಮಂಗೆ ಮಲ್ಪೆ ಅಲ್ಲಿಗೆ ಏಪನೆ ಪಾತ್ರ ಕೊಡ್ತೇನೆ ಮದಿನ ಎಂಚಿನ ಎಡ್ಡೆಂತಿನ ಐತಿ ಮನಸ್ಸು ಎಡ್ಡೆ ಅಪ್ಪೆ ಎಡ್ಡೆಂತಿನ ಅವತ್ತು ನೀನ ಕಡಪುರ ಇಲ್ಲ ಮೇಲೊಟ್ಟಿಗೆ ಇಲ್ಲ ಬೋಡ್ಚ ಅದು ಬಾಳ ಇದ್ದಲ್ಲ ಅಲ್ಲಿ ಅವನಿಗೆ ಸಂಬಂಧ ಸರಿ ಹೋವ ಸ್ವಾಮಿ ಸರಿ ಮಾಡ್ತಾರೆ ನಮ್ಮ ಮಗನ ಭವಿಷ್ಯತ್ತ ಮುಖ್ಯ
ಪಂಚ ಸುದೇತಿಯಲ್ಲ ಆ ಸುದೇತೆ ನೀರು ಕಡ್ತ ನಾವು ಎಲ್ಲ ಒಂಜಿ ಅಣ್ಣ ಒಂದು ಸಂಬಂಧ ಮಾತ್ರ ಒಂಜಿ ಸಾಧ್ಯನೇ ಈನೇ ನೀನ್ ಅದಕ್ಕೆ ಇಬೋ ಅವು ಸಂಬಂಧ ಆಯರನೇ ಅವನು ಅಲ್ಲಿ ಈನಿಕೆ ಎಂಚಿನ ಮಾತ್ರ ನಾವು ಈನಿಕೆ ಬಿಡ್ದು ಆಪ್ ಜಾನ್ ಮಾಡ್ರಿ ಅದೊಂದು ಪೋಡಿ ಬಲ್ಲ ಇದ್ದೆ ಯಾರು ಮೋಟಿ ಮೇಲೆ ಬರಬಲ್ಲಿ ಸಂಬಂಧ ಕೊಡ್ಸಿ ಬರ್ಚಿ ಆಮೇಲೆ ಏನಂತ ತಾಕಿದ ಈತ ಬಲ್ಲ ಮಾತನಾಡಿರಿ ಅಂದು ಈರ ಪಾತ್ರೆಯನ್ನು ಮೀರ್ಕೋತೇನಾ ಇದ ಮುಟ್ಟ ಬೋತಿಗ ಬಲ್ಲದೆ ತೊಂದ್ರೆ ಏನು ಬೋಡ ನಿಂಗೆ ಬಲ್ಲ ಬೋಡ ಓ ಅವ್ರಿಗೆ ಆಯ್ತು ಕೊಡದೆ ಈರ ಮನಸ್ಸಿಗೆ ಏಪಲ ವಿರುದ್ಧವಾದ ಕೂತ್ಬಿಡ್ಸಿ ಅರ್ಥ ಬೇತೆ ವಿಷ ಆಯ್ತು ಕೊಡದೆ ಈರುವ ಆಡರ ಮದುವೆ ಮತ್ತು ಕೊಡ್ಪಾರ ಅಭಿ ಆಡ ನಾನು ಮದುವೆ ಅಪ್ಪೆ ಶಾಂತರಾಜನ ನಿಕ್ಕೆ ಬುಡ್ದು ಬುಡಿ ಎಂಚ ಈ ಕುಸಲ ಪಾತ್ರೆನ ನಿಜ ಅಮ್ಮೆರ ಪಾತ್ರೆ ಆರು ಬಂಡೇರಿಂದ ಬೋಡ್ತದಿ ಅಂತ ನೋಡ್ತಿ ಯಾನುಲ್ಲ ಧೈರ್ಯ ಬಂದ ಎಲ್ಲ ಆಪತ್ತ ಈ ಕೊನಾರಗ ಅಪ್ಪುಜಿ ಅಂದ ಮಗನ ವಿಷಯ ಗೊತ್ತಾಗ್ತಿ ಗುರುಮಠಾಡು ಶುರು ಮಾಡ್ತದಾನೆ ನನ್ನ ಮರಳು ಕಟ್ಟಾರ ಗುರುಮಠಾಡ್ದು ವಿದ್ಯೆ ಮುಗಿತದ ಅರಮನೆಗೆ ಬಿದ್ದಾದ್ನಾಗ ಅರ್ಧ ಸಾಧಿನ ಉಂಟಾದ ಆಲೇ ನನ್ನ ಮರಳು ಕಟ್ತಾ ಇದ್ವಿ ಏನ ನೀನ್ ಮದುವೆ ನೋಡು ನಿನ್ನ ಮದ ತಿಪ್ಪೆ ಅಪ್ಪಜಿಂದ ಮರಳು ಕಟ್ಟಾರ ಐದು ನಂಬಿ ನಿನ್ನೇ ಮದುವೆ ಹಬ್ಬದ ಆಲೆ ಪಾತ್ರ ಕೊಡಿ ಇನ್ನು ದಿಕ್ಕನಾಗಲ್ಲ ಆಲೇ ಬಂದಿವಿ ಈ ನನ್ನ ಮದುವೆ ಆಯ್ತು ಯಾರು ಸೈಪೆ ಅಂತ ಜನ ಕೇಳಲ್ಲ ಕುಶಲ ಮಲ್ಪರ್ಚಿ ಮರ್ಯಾದೆ ಬಂತ ಏನನೇ ಮದುವೆ ಅಪ್ಪಂದು ನಿನ್ನ ಅಪ್ಪಾಜಿನ ಎದುರು ಗೊತ್ತಾನು ಯಾರು ಬರ್ಪುರು ಒಂದೇ ಪಾತ್ರ ಅಪ್ಪಾಜಿಗೆ ಮದುವೆ ಅವರ ಮನಸ್ಸಿಜ್ಜ ಯಾನೆ ಅಪ್ಪಾಜಿಗೆ ಅಪ್ಪಾಜಿಗೆ ಯಾರು ಮದುವೆ ಅವರ ಮನಸ್ಸು ಆಯ್ತು ಪಡಾದೆ ಅಪ್ಪಾಜಿನ ಪಾತ್ರ ನೀವು ఇప్పుడు మళ్ళీ ఎంచిన బుడక ధర్మం చావడిದ ಅರಸು ನಮಗೆ ಭಾಷಣಿಗೆ ನೀನು ಮದುವೆ ಅಪ್ಪಣಿ ಯಾವತ್ತಂದೆ ಬುಕ್ಕರಿಯ ನಿನ್ನ ಗಂಟಲಿಗೆ ಕರಿಯಣಿ ಕಟ್ಟಾರ ಇಚ್ಚೆ ಒಂಜಿ ದಿನದ ಮಟ್ಟಿಗೆ ಅನ್ನಲ್ಲ ನಿನ್ನ ಗಂಟಲಿಗೆ ಕರಿಯಣಿ ಕಟ್ಟದ ಬಲಾತ್ಕಾರ ನನ್ನಲ್ಲ ದಿನ ಮದುವೆ ಆಯಿಸಿ ಧರ್ಮ ಚಾವಡಿದ ಅರಸು ನಮಗೆ ಎಲ್ಲ ಸಭ್ಯತೆಗೆ अन्ने ओटे मुट्ट मदिनाप जरा आगे मुट्ट याने बीपुज इनी मुट्ट मीता नाही ಐನೇ ಮುಂದುವರಿಸಿದ್ರೆ ನನ್ನ ಮೂಲ ಉತ್ತರ ಬರ್ತೀವಿ ಎಂಚಾಲೆಗೆ ಬೇತೆ ಮದುವೆ ಮಾಡ್ಬಾರು ತೂಪೆ ಆಮೇಲೆ ಶಾಂತರಾಜಿ ಭಾಷೆ ಮಾಡ್ದು ಪೋಯಿ ಭಾಷೆ ಮಾಡ್ಲಿಕ್ಕೆ ನಡತುಂಡ ಆಯ್ತು ದುಂಬು ಯಾನು ಬಿಟ್ಟದೆ ಯಾನು ಏರು ಬೈರವೇ ವ್ಯವಸ್ಥೆ ಯಾನ ಮಲ್ಪ ನಾನು ತಾನ ಸುದ್ದಿ ಬರ ಹೋಯ್ತು ಮಗಳ ಇಡಮುಟ್ಟೆ ಎತ್ತದಲ್ಲ ಮಧ್ಯೆ ಬಾರಿ ಮರದಾಗದ ಮಳಿ ಐನತ್ತು ಬೇಗ ಮಧ್ಯಮೆ ಮತ್ತೆಗಿಂತ ಆಯ್ನ ಅವಳು ಶಪಥ ಮಿತ್ತು ಮಿತ್ತು ಹೋಗ್ಬಿಟ್ಟು ಐಕೆ ದಾನ ಹೇಳ್ಕೊಡು ಮಧ್ಯಮೆ ಏರ್ನೊಟ್ಟಿಗೆ ಎಂಚ ಮಲ್ಪಡು ಬಂದ್ಮೇಲೆ ತೋಜಲ್ಲ ಇದೇ ಬರೋಡು ನಾನು ಬರೋಡ್ತೀನಿ ಅಂದ್ ಮಂದಿರ ಪಾತೇರ್ಗ ದೇವಸ್ಥಾನ ಪುರ ಮೇಲೆ ಆಗುವುದುಂಟು ಐತಾಂತಿಕ ಮೊತ್ತ ನಡತೊಂದುಂಟು ಒಂಜಿ ಕೊಂಜ ಒಂಜಿ ಕೈ ಕೊಡೋದುಂಟು ಐತ ಬಗ್ಗೆ ಅತ್ತು ಜೋಕನ ಬಗ್ಗೆ ಪಾತೇರ್ ಗಾಂಧಿ
ಈ ಸತಿ ಇರ್ನ ಊರುಗಳು ಎನ್ನ ಊರುಗಳು ಪಾಂಪಾಡ್ಗ ನಾನು ಒಂಜಿ ಯೋಚನೆ ಹೊಸ ಸುದಮಿನಿ ಅಂಡ ಅಚ್ಚಿ ಅತ್ತಿ ಒಂಜಿ ಊರು ಸಂಬಂಧ ಬೆಳೆ ಪಾಂಡ ಈಗ ಅಂಚಿತ್ತಿನ ಪಾತ್ರ ರವನ್ ಬೇರು ಅಂತ್ಯ ನಮ್ಮ ಅಂಚಿತ್ತಿನ ಸಂಬಂಧ ಬೆಳೆ ಪಾಗ ಅಂತ ಉಪ್ಪಣಿ ಸಂಬಂಧ ಪಂಡ ಅರ್ಥ ಇತ್ತೆ ಇರ್ನಾಗ ಇರೇಗ ಒಂಜಿ ಪ್ರಾಯ ಬತ್ತಿನ ಮಗೆಯಲ್ಲಿ ಏನ್ ಕೊಂಚ ಪ್ರಾಯ ಬತ್ತಿನ ಮಗಳು ಸೌಭಾಗ್ಯ ಅక్కడ ಗುರುಮಠ ಮತ್ತೆ ಒಟ್ಟಿಗೆ ಉಳ್ಳೇರಿಗೆ ಅಂತ ಪಾತಿರೊಂದಿಲ್ಲ ಅಂತ್ಯದ ಆನಂಜಿ ಅನ್ಪುಡಿ ಎನ್ನ ಮಕ್ಕಳೇ ನೀರು ನಮ್ಮ ಮಗ ಮದುವೆ ಅಂತ ಎಂಚಾವು ಒಳ್ಳೆ ಇತ್ತೆ ಅವಸರ ಬಿಡಿ ಜೋಕ್ಲೇತುಲು ಇತ್ತೇನೆ ಪ್ರಾಯ ಬಂದಾಡಿ ಮದುವೆ ಅಂತ ನಂಕಲ್ ಒಂಜಿ ಪೊರ್ಲು ಅಕ್ಕಯ್ಯ ಒಂಜಿ ಪೊರ್ಲು ಅಕ್ಕಳ ಒಂಜಿ ಸಾಧಿ ಸಹಿ ಹಾಪುನತ್ತೆ ಜೋಕ್ಲ ಭವಿಷ್ಯಕ್ಕೆ ಮಾಡ ಹಂಗ ಅರ್ಥ ಸರಿ ಅತ್ತೆ ಮತ್ತೊಂದಾರಿ ಏನ್ ಬಂದು ಗಳಿಗೆ ತೂತು ದಿಪ್ಪನ ಪತ್ರದ ಬೇಕು ಸರಿ ಆಯ್ತು ಬೇಗ ಮಾಡಿ ಹೌದು आता उद्या निश्चित ये सांगालतो ना ಅಹಂಕಾರವೇ ಎಲ್ಲ ವಿಷಯದಲ್ಲಿ ಈ ವಿಷಯ ತಿಳಿಯುವುದಿಲ್ಲ ಅದಕ್ಕೆ ಇಪ್ಪತ್ತು ಈಗ ತಾಗಿಯ ತಂದಿನ ತಿಂಗಳಿಗೆ ಪಾದ ಬೆಳೆದ್ರು ಮತ್ತು ಬೇರೆ ಬೆಳೆಗಳನ್ನ ತಾನೇನೆ ಹೋದ ದೇವಸ್ಥಾನದ ಬರಕ್ಕೆ ಗಂಟೆ ಕಟ್ಟೋದು ಹೋದಿಲ್ಲ ಆಚರಣೆ ಜಾಗ್ರತೆ ರಾಜಗಳು ಹೌದೇ ನಿಕ್ಕಿದಾಯೆ ಮಣಿ ಪದಗಳು ಸಾಧುಗಳು ಆತೆ ದಿಕ್ಕು ಪೋಣ ವಿಷಯ ಅವಸರನುಲ್ಲ ದಾದ ಹಾಕೊಂಡು ಮಾರಾಯ ಈಗ ದನಿಕಲ್ಲ ಮಗಳಿಗೆ ಮದಿನ ಸೌಭಾಗ್ಯ ನಾಲ ಇಟ್ಕೊಂಡು ಬುದ್ಧ ಬರ್ತೇವೆ ಪಾದಿಗೆ ಮುಂದೆ ಉಂಟು ಆಸೆ ಎಲ್ಲ ದೆಪ್ಪರ ಇನ್ನ ದೆಪ್ಪರ ಕೂಲಿ ನಿಕ್ಕಿದಾಯೆ ಬೊಕ್ಕ ನಿಗಂಡ ಎಲ್ಲೇ ಮದುವೆ ಎಲ್ಲೇ ಸಾಧು ಆಲೋಚನೆ ಇನ್ನ ಅರಸನ ಮಗ ಎಲ್ಲ ಅರಸನ ಮಗಿಲ್ಲ 16 ವರ್ಷ ಒರೆಸೋತ ಇದ್ದೇವೆ ಅಕ್ಕಳು ಒರೆಸೋದು ಈ ಎಂಟಿನ ಕುತ್ತುಗೆ ಲೆಕ್ಕ ಒರೆಸೋದು ಬುಕ್ಕಿನ ಒಟ್ಟಿಗೆ ಕಲ್ತು ಲೆಕ್ಕ ಕಲ್ತರ ಅಕ್ಕಳು ಪೂರ ಒಟ್ಟಿಗೆ ಕಲ್ಪುಡಿ ಅಣ್ಣ ಮಾತ್ರ ಮದಿಮೆ ಅವರ ಆ ಮಾತೆಲ್ಲ ಮೋಲ್ಲ ಮಿತ್ತಿದ್ದರಿಗೆ ಮೋಕೆ ಪುಟ್ಟುದು ಆಲೆಗೆ ಮೇರ್ನ ಮಿತ್ತಿ ಮೋಕೆ ಪುಟ್ಟುದು ಮೋಕೆ ಪುರ ಒಟ್ಟಾಗ್ತದೆ ಅಂಚ ಅಕ್ಲೇಲ್ ಗಂಟು ಜನ ನಾವು ಮದುವೆ ಮಲ್ತಂದ ರಟ್ಟು ಕುಟುಂಬ ಒಂದು ಅಬ್ಜ ಪಾಸೆಗಳಲ್ಲಿ ರಾಮಾಯಣ ಕಟ್ಟ ಗೊತ್ತುಂಟ ರಾಮಾಯಣ ನಿರಕ್ಷರ ಕುಕ್ಷಿಯೇ ವಿದ್ವಾಂಸನ ಆ ಭಾಷೆಗೆ ಕ್ರೋಳಾಡ್ತಾವು ಅವು ಹೆಚ್ಚಿನ ರಾಮಾಯಣ ಕಾವ್ಯ ಗಂಜನಾವತಿಗೆ ಒಂದು ಕದಂಬೆ ಅವೇ ಕಬಂದೆ ನಾಯಕ ಮಂಟ ಪುಸ್ತಕ ಕೈತೆ ಮಾತವ ಅಂತ ಅವಳು ಮುಖ ಇಳಿದಾಗಿ ತಲೆ ಅವಳು ನಾಡೋಳು ಎಲ್ಲ ಸಂಗತಿ ನಿಕ್ಕು ಗೊತ್ತು ಚಿಪ್ಪಾಗ ಮಧುಮರಾಜನಿಗೆ ಸಂಸ್ಕೃತಿ ಕೈತಲೆ ದೂರವಾಣಿ ಪಾದ್ಯ ಬೇತ್ರ ಕಾವು ಕೊಟ್ಟು ಅನೇಕ ಬಸ್ಸಲ್ಲ ಯಾರು ಏತು ಮಗ ಪೆಟ್ಟಿದೆ ಅಂತ ನಿಂಗೆ ತಿಳಿಯಪ್ಪ ಎಲ್ಲ ಪೆಟ್ಟಿ ಪೆಟ್ಟಿದ ಮೇಲೆ ತೋರಿಸಿಲ್ಲ ಕಮ್ಮಿ ಮತ್ತೆ ನಾಯ ಮತ್ತೆ ನೀನು ಪಾಪರೇಗ ಇಲ್ಲ ಪಾಪ ಯಾರು ಪಾಪ ಕೂರ್ಸೋದು చెప్పు 5 ಆಕಿಗೆ ಮಂದಿ ಮುಂದೆ ಆತೇವೆ ಮದುವೆ ಸಂಸಾರವನ್ನು ಮಾಡ್ತಾರೆ ಸಂಸಾರವನ್ನು ಮಾಡ್ತಾರೆ ಯಾರಿದ್ದ ಈಗ ಸರಿ ಸಂಸ್ಕೃತ ಬರೆಯ ಎಲ್ಕೊ ಉಪದೇಶ ಮಾಡ್ಕೊಡ್ತೀವಿ ನಾನೇ ಮಾಡ್ಕೊಂಡು ಮಾಡಿ ನಾನೇ ಬರೋದು ನೀವು ಒಂದೇ ಪದ್ಧತಿ ಇದ್ರೆ ಎನ್ನ ಒಂದು ಪಕ್ಷಪಾತ ಅಂತ ಒಂದು ಬಾರಿ ಮನಸ್ಸು ಒಳ್ಳೆ ಪಕ್ಷಪಾತ ಅಯ್ಯೋ ಇದು ತಾಳ ಇದು ಬೆತ್ತ ಮುಟ್ಟಿದೆ ಪಶ್ಚಾತ್ತಾಪ ಅವೇ ಅವು ದಯೆ ಇದ್ದವಲ್ಲ ಪಂಪುಜಾನ ತಾಳದಿರೇ ನೇಮವನ್ನು ಎಕ್ಕಡೆ ಅಂದಾಜು ಬಂತೆ ಏತೋ ಸಾಧ್ಯ ಕುಟುಂಬ ನೇಮ ಹೊರಗೆ ಇಕ್ಕೆ ಬನ್ನಿ ಇಕ್ಕೆ ಅಕ್ಷರ ಜ್ಞಾನ ಇದ್ದವ ಇದಕ್ಕೆ ನಲ್ಲ
ಲಕ್ಕಲ ಭಾಷ ಪಾಂಡಿತ್ಯ ಇದಕ್ಕೆ ತೆರೆಯೋದಂಚಿನ ಆ ಬುದ್ಧಿ ಬೆಳೆದಿದೆ ಹೆಚ್ಚಿನ ಮನೆಯನ್ನು ತಾರದಿರೆ ನೇಮವನು ಎನ್ನ ಅನ್ನೇ ಎಂಕೊಂಜೋ ಎಂಕಪ್ಪಲ್ಲೇ ನಮಸ್ಕಾರ ಗೋಡೆಗೆ ಹಾಕೋಣ ನಾನೇ ಚಿಕ್ಕಲ್ಲೇ ಕೊಡ್ತೆ ಅಕ್ಷರತ್ತಾಗ್ತದೆ ಕೋಡೆ ಮಾಡ್ತೀನಿ ಚೀರುಗಳು ಸುಟ್ಬಿಡು ಮಾರಾಯ ದಮ್ಮು ಬೇಕು ಸೈಪ ಸಾದಿ ಬುಡಿ ಬೇತೆ ಪಾತ್ರಂಜಿ ನಮ್ಮವು ಸಾದಿ ಬುಡಿ ಸಾದಿ ಬುಡಿಯರ್ ನಾ ಸಾದಿ ಅಡ್ಡ ಹೋಗ್ತಿದ್ದೀನಿ ಬಾಯ ಉತ್ತರದಾಯ್ತು ಪೂರ್ವ ಬೋಗ್ಬಿಟ್ಟಿಂದ ಅವಳು ಬೋಪುಡಿ ಇವು ದೇವರ ಶಿವಪೂಜೆಗೆ ಕರಡಿ ಬಂದ್ರೆ ಕಾಣ್ತಾ ಬರ್ತದೆ ಇವೇ ಆಯ ಅಂತೇಳಿ ಇಲ್ಲ ನಿಕಡೆ ಬೇತೆ ಬೇಲೆ ನಿಂತ ಯಾರು ಬೋಪುಡಿ ನೋಡಿ ಏರಾಗಿ ಮದುವೆ ಪುಣ್ಯ பொண்ணகள் ஆனாங்களா வா பொண்ணாக ಎಂಕಲ ಅಡಿಕಲ ಮಗಳು ಬೈರವೇಶ್ವರನ ಮಗಳು ಸೌಭಾಗ್ಯನೇ ಕೆಂಚ ಸಂಕಟನ ಮಗ ಪದ್ಮರಾಜ ನಿಕಟ ಮತ್ತು ತುರಿ ಹಿಡಿದಿತ್ತು ನಿಶ್ಚಯಿಸಲಾಗಿದೆ ಆದ್ದರಿಂದ ಸಾಧಿಬಿಡಿ ಕನ್ನಡ ಕನ್ನಡಿ ಬರ್ತಾರೆ ಕನ್ನಡ ಏಸು ಬರ್ಕೊಂಡು ಎಂಚ ಬರ್ಕೊಂಡು ಈಗ ಎಲ್ಲ ವಿಮರ್ಶೆ ಅದೇನು ಮದುವೆ ಪುಡಿ ಮದುವೆ ಯಾವ ಮಾತೆಲ್ಲ ಸರಿಯಾವಂತ ಈ ಮಾತೇನು ಏಳು ಪಾಂತಗಳು ಹಿಂಗೆ ಬಿಟ್ಟ ಏನು ಜಯ ಆರೇಗಲ ಬೋಟಿದ್ದ ಬೋಡಿಗೆ ಈ ಬಂಟ ಮೂಜಿ ಅಕ್ಷರದ ಗುರ್ತನೇ ಇಂಕಿ ಬೋಡಿಗೆ ಐಕ್ ನರಂಬೆ ಇಜ್ಜಿ ನಿಕ್ಕ ನರಂಬೆ ಇಜ್ಜಿತ್ತು ಬೋಡಿಗೆ ಬಂಟ್ರಂಜಿನ ನರಂಬು ಅಂಕಿ ಅಪ್ಪಗ ನೆಲ್ಲು ಸುಣ್ಣಗ ನರಂಬು ಬರ್ತಾ ಇದ್ದ ನರಂಬು ಇತ್ತಿರಗ ನೆಲ್ಲು ಕುತ್ತನಗ दो जना गए ना सोराने बोल ಬೋಡಿಗೆ ಬನ್ನಿ ಕತ್ತಿಗೆ ಬರ್ತಾನೆ ಕತ್ತಿನ ಕುಶಲ ಕತ್ತಿದ್ದೆ ಅವು ನಿಕ್ಕು ಹೊತ್ತು ನೆಕ್ಕೊತ್ತು ನೈಕೊತ್ತುದ ಎಲ್ಲ ಜೋರ್ ಹೋಗ್ಬಿಟ್ಟು ನೈಕೊತ್ತುದಮ್ಮ ಬೋಟಲ್ಲಿ ಭಾಷೆ ಕಲ್ಪ ಇದ್ದ ಆಗುಂಡ ಅವ್ವಣ್ಣ ಬದಿ ಅವ್ವಣ್ಣ ಏನಾದ್ರು ಮದುವೆ ಅಪ್ಪನ ನಾಲಿಗೆ ದೀದಿಚ್ಚ ಹೋಯ್ತಂಡ ದಾದಾಪುನು ಕಟ್ಟ ಕಟ್ಟ ತುಂಡಾಪುನು ಏನಾದ್ರು ಮದುವೆ ನಿನ್ನಲ್ಲ ಕೆರ್ಪೆ ಆಯಲ್ಲ ಕೆರ್ಪೆ ಬೇಗ ಮಾಲ್ ಮಾಡ್ಲಿ ಇದನ್ನ ಬಾಕಿದಾಗ ಮಾಡ್ಬೇಕು ಮಾಲೆ ಮಾಲೆ ಮಾಲ್ ಮಾಡ್ಲಿ ಒಪ್ಪಿಗೆ ಕೊಡಿ ಅಬತ್ತ ಅಬತ್ತ ಅಯ್ಯನ್ನು ಬಿಡೋದು ಏನೊಂದು ಮದುವೆ ಹಬ್ಬ ನಿಮ್ಮ ಯಾಕೆ ಹುಡ್ಕ ಮದಿಮೇಲ ಹುಡ್ಕ ಮದಿಮೇಲ ಅವು ಮಾಲೆ 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 ಮದುವೆ ಬಂದ ಈ ಎಮ್ಮ ಗೆಟ್ಟಲಿಗೆ ಮಾಡೋದು ಇದು ಬೇಗ ಮಾಲ್ ಮಾಡ್ತಿರ್ತೆ ಪಂಚದೆಲ್ಲ ಹಾಕಿ ನನ್ನ ಒಳ್ಳೆ ನಾಟಕ ಕರಿಮನಿ ಕಟ್ಟಿನ ಶುಭ ಮುಹೂರ್ತ ಪೂಜೆ ಭಟ್ರು ಬಡ್ಚಿ ಭಟ್ರನ ಮಂತ್ರ ಬಡ್ಚಿ ಈ ಪುರೋಹಿತರು ನಿನ್ನನೇ ಮಂತ್ರ ಮಂತ್ರವನ್ನೇನ ಮೀಯೋಡ ಮೀ ಅಂದ್ರೆ ಪೂಜೆ ಮಾಡ್ಕೊಂಡು ಕೆಲವು ದಿನ ತುತ್ತೆ ಮಾರ ನನ್ನ ಜೀವನ ಚೇತನ ಕನ್ನಡಿ ಕಟ್ಟಿದಾನೆ ಯಾವ ನಿಂಬಲೆಲ್ಲ ಸೀದಾ ಹೋಯ್ತೊಂದು ಎನ್ನ ಅಪ್ಪಾಜನ ಎದುರ್ಬೋದು ಅಂತಾವೆ ಆತನ ಕೆಟ್ಟು ಕತ್ತಿದೆ ಪಡ್ಚಿ ಖುಷಿ ಪಾಂಡಿತ್ಯ ಅಂತ ಮಂತೆ ಎಂತ ಮಂತೆ ಬಾರದಿರ ನೇಮೋ ಬಾರದಿರ ನೇಮೋ ಸುಮಾರು ನೋಡಿದ್ದೆ ನೆಟ್ಟು ಮಗ